ರಾಷ್ಟ್ರೀಯ ಹೆದ್ದಾರಿ 66ರ ಹಳಿಯಂಗಡಿ ಜಂಕ್ಷನ್ ಅವ್ಯವಸ್ಥೆಗಳ ಅಗರವಾಗಿ ಪರಿಣಮಿಸಿದ್ದು ಹೆದ್ದಾರಿ ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥಗೊಂಡ ಬಳಿಕ ಹಳಿಯಂಗಡಿ ಹೆದ್ದಾರಿ ಜಂಕ್ಷನ್ ಸೂಕ್ತ ಸರ್ವಿಸ್ ರಸ್ತೆಯಿಲ್ಲದೆ ಭಾರೀ ಮಳೆ ಬಂದರೆ ಸಾಕು ಹೆದ್ದಾರಿಯಲ್ಲಿ ಮಳೆ ನೀರು ನಿಂತು ಕೆಸರುಮಯವಾಗಿ ಪರಿಣಮಿಸಿದೆ. ಈ ಬಗ್ಗೆ ಕಳೆದ ದಿನದ ಹಿಂದೆ ಸ್ಥಳೀಯರು ಕೇಂದ್ರ ಹೆದ್ದಾರಿ ಇಲಾಖೆಗೆ ದೂರು ನೀಡಿದ್ದು, ಕೂಡಲೇ ಎಚ್ಚೆತ್ತ ಹೆದ್ದಾರಿ ಪ್ರಾಧಿಕಾರ ಅರ್ಧಂಬರ್ಧ ಚರಂಡಿ ವ್ಯವಸ್ಥೆ ಮಾಡಿದ್ದು, ಪೈಪ್ ಹಾಕಲು ತೋಡಿದ ಹೊಂಡ ಹಾಗೆಯೇ ಬಿಟ್ಟು ಅರ್ಧಂಬರ್ಧ ಕಾಮಗಾರಿ ನಡೆಸಿ ಮತ್ತಷ್ಟು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಹಳಿಯಂಗಡಿ ಜಂಕ್ಷನ್ನಿಂದ ಕಿನ್ನಿಗೋಳಿ ಕಟೀಲು ಮೂಡುಬಿದ್ರೆ ಬೆಳ್ಮಣ್ ಕಡೆಗೆ ಹೋಗುವ ರಸ್ತೆ ಸಂಪರ್ಕ ಇಂದ್ರನಗರ ರೈಲ್ವೆ ಕ್ರಾಸಿಂಗ್ ವರೆಗೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಹೊಂಡಮಯವಾಗಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಪ್ರತಿ ಮಳೆಗಾಲದಲ್ಲಿ ಹಳಿಯಂಗಡಿ ಜಂಕ್ಷನ್ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಗಳ ಅಗರವಾಗುತ್ತಿದ್ದರೂ ಹೆದ್ದಾರಿ ಇಲಾಖೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರಾದ ಪ್ರವೀಣ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ನೋಡಿ ಅಂತ ಹಳಿಯಂಗಡಿ ಪೇಟೆಯಲ್ಲಿ ಗುಂಡಿ, ಬೆಳಗ್ಗೆ ಶಾಲೆಗೆ ಹೋಗೋ ಮಕ್ಕಳು, ನಾವು ದಿನನಿತ್ಯ ನೋಡುವವರು, ನಾವು ಕೂಲಿ ಕಾರ್ಮಿಕರು ದಿನನಿತ್ಯ ನೋಡುವವರು. ಇಲ್ಲಿ ಒಂದು ವ್ಯವಸ್ಥೆ, ಒಂದು ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ ನಿಲ್ಲಿಸ್ತಾರೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಸಹ ಇದೆ, ಅದನ್ನು ಸಹ ನೋಡಿ. ಬೆಳಗ್ಗೆ ಶಾಲೆಗೆ ಹೋಗೋ ಮಕ್ಕಳು, ಈ ಕಡೆ ಹೋದರೆ ಡಿಗ್ರಿ ಸರ್ಕಾರಿ ಕಾಲೇಜ್, ಆ ಮಕ್ಕಳೆಲ್ಲ ಹೋಗುವಾಗ ಈ ಕಡೆಯಿಂದ ವೇಗದಲ್ಲಿ ಬರುವ ವಾಹನ. ಏತನ್ಮಧ್ಯೆ ಮುಲ್ಕಿ ತಾಲೂಕು ವ್ಯಾಪ್ತಿಯ ಪಡುಪಣಂಬೂರು ತೋಕೂರು ಎಸ್ಕೋಡಿ ಕಿನ್ನಿಗೋಳಿ ಸಂಪರ್ಕ ರಸ್ತೆಯ ಕಂಬಳಬೆಟ್ಟು ಬಳಿ ರಸ್ತೆ ಅವ್ಯವಸ್ಥೆಗಳ ಅಗರವಾಗಿದ್ದು ಸಂಚಾರಕ್ಕೆ ದುಸ್ತರವಾಗಿ ಪರಿಣಮಿಸಿದೆ. ಲೋಕೋಪಯೋಗಿ ಇಲಾಖೆಗೆ ಸೇರಿದ ಗ್ರಾಮೀಣ ಭಾಗದ ಈ ರಸ್ತೆ ವಾಹನಗಳು ಎಗ್ಗಿಲ್ಲದೆ ಚಲಿಸಿ ಚಿಂದಿ ಉಡಾಯಿಸಿದೆ. ಕಂಬಳಬೆಟ್ಟು ಬಳಿ ರಸ್ತೆ ಕೆಸರುಗದ್ದೆಯಂತಾಗಿದ್ದು ತೀರಾ ಇಕ್ಕಟ್ಟಾದ ರಸ್ತೆಯಲ್ಲಿ ಸಂಚಾರ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಸಾಮಾಜಿಕ ಕಾರ್ಯಕರ್ತರಾದ ಧರ್ಮಾನಂದ ಶೆಟ್ಟಿಗಾರ್ ಮಾತನಾಡಿ, ರಸ್ತೆ ಅಭಿವೃದ್ಧಿ ಬಗ್ಗೆ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ತಾತ್ಕಾಲಿಕ ನೆಲೆಯಲ್ಲಿ ದುರಸ್ತಿ ಮಾಡಿಕೊಳ್ಳುವ ಭರವಸೆ ನೀಡಿದ್ದಾರೆ. ಸಾವಿರಾರು ವಾಹನಗಳು ಓಡಾಡುವ ಈ ಭಾಗದಲ್ಲಿ ಅನಾದಿ ಕಾಲದ ಕಿರು ಸೇತುವೆ ಅಪಾಯದ ಸ್ಥಿತಿಯಲ್ಲಿದೆ ಹಾಗೂ ಕೆಲ ಕಡೆ ರಸ್ತೆ ಕೂಡ ಹೊಂಡಮಯವಾಗಿದ್ದು ಕೂಡಲೇ ಶಾಸಕರು ಎಚ್ಚೆತ್ತು ಸಂಪರ್ಕ ರಸ್ತೆ ದುರಸ್ತಿಗೆ ಅನುದಾನ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ.